ಆಗುವಂಥ ಮಾತನ್ನು ಉಪಯೋಗ ಮಾಡಲಿಕ್ಕೆ ನನಗೆ ಮನಸ್ಸಿಲ್ಲ. ಇದು ಯಾರಿಗಾದರೂ ನೋವು ಮಾಡುವಂಥ ವಿಷಯ ಅಲ್ಲಲ್ಲ. ಅದು ಅವರಿಗೆಲ್ಲ ನಿನ್ನೆ ಅವರು ತಿಳಿಸಿ ಹೇಳಿದ್ದೆ, ನಮ್ಮ ಹೃದಯಕ್ಕೆ ಸಂಬಂಧಪಟ್ಟದ್ದು, ಭಾವನೆಗೆ ಸಂಬಂಧಪಟ್ಟದ್ದು, ಅದಕ್ಕೂ ಒಂದು ಬೆಲೆ ಇದೆ. ಇಷ್ಟವರೆಗೆ ನಿಮಗೆ ಟ್ರಾಫಿಕ್ಗೆ ಏನು ತೊಂದರೆ ಆಗಿತ್ತು ಇಲ್ಲಿ, ಈಗ ಏನು ಮಾತ್ರ ಈಗ ತೊಂದರೆ ಆಗುತ್ತೆ ಇದೆಲ್ಲ ಹೇಳಿದ್ದೇನೆ ನಾನು. ಮರಕ್ಕೆ ಏನೂ ತೊಂದರೆ ಆಗದ ಹಾಗೆ ಮಾಡಬಹುದು ಅಂತ ನಾನು ಹೇಳಿದ್ದೆ. ಸರ್, ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ ಗೊತ್ತಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ ಯಾರಿಗೂ ಗೊತ್ತಿಲ್ಲ, ಗೊತ್ತಾಯ್ತಲ್ಲ, ಇದು ಯಾರಿಗೂ ಗೊತ್ತಿಲ್ಲ. ಪುತ್ತೂರಿನಲ್ಲಿ ಹಲವು ಮರ. ಅದು ಅಲ್ಲದೆ ನಿಮಗೆ ನಾನು ಫೋನ್ ಮಾಡ್ತೇನೆ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್. ನನಗೆ ಫೋನ್ ಮಾಡಿ. ಅವರು ಮತ್ತೆ ಇಷ್ಟು ಅವಸರವಾಗಿ ಈ ಕೆಲಸವನ್ನು ಮಾಡಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಗೆಲ್ಲು ಕಡಿಬಹುದು ಅಂತ ಹೇಳಿದ್ರೆ ಹೌದು ಅಂತ ಹೇಳಿದ್ದೇನೆ. ಗೆಲ್ಲು ಅಂತ ಹೇಳಿದ್ರೆ ಏನು, ನಾವು ತಿಂದು ಮಾಡೋದು. ಆ ಅರ್ಥದಲ್ಲಿ ನಾನು ಗೆಲ್ಲು ಕಡಿಬಹುದು ಅಂತ ಹೇಳಿದ್ದೇನೆ, ಇಲ್ಲ ಅಂತ ಹೇಳುವುದಿಲ್ಲ. ಇದಕ್ಕಿಂತಲೂ ಹೆಚ್ಚು ಇನ್ನು ಅವರು ಏನಾದರೂ ಕೆಲಸ ಮಾಡಲಿಕ್ಕೆ ನೋಡಿದರೆ ಅದರ ಪರಿಣಾಮ ಬೇರೆ ಆಗ್ತದೆ ಅಷ್ಟೇ. ಅವರ ಕೆಲಸ ಆಯ್ತಲ್ಲ, ಸರಿ. ನೀವು ಹೇಳಿದ್ರೆ ಪೊಲೀಸ್ನವರ ದರ್ಪ ಅಂತ ಹೇಳಿ ನಾನು ಅದನ್ನೆಲ್ಲ ಆ ಮಾತುಗಳನ್ನೆಲ್ಲ ಉಪಯೋಗ ಮಾಡ್ತೇನೆ. ಗೊತ್ತಾಯಿಲ್ಲ ನಾವು ನೀವು ಏನು ಮಾಡ್ತಾ ಇದ್ದೀವಿ? ಮರವನ್ನು ಕಡಿಬಾರ್ದು, ಮರದ ಗೆಲ್ಲನ್ನು ಮರವನ್ನು ಉಳಿಸಬೇಕು, ಮರದ ಗೆಲ್ಲನ್ನು ಕಡಿಬೇಕು ಅಂತ ಮಾತಾಡಿದ್ರು. ಆಕ್ಚುಲಿ ನಮ್ಮದು ಕಡಿಬೇಕು ಅಂತ ಮರದ ಗೆಲ್ಲನ್ನ ನೋಡಿ ಕಡಿಬಹುದು ಅಂತ ಕೇಳಿದಾಗ ಮರದ ಗೆಲ್ಲನ್ನ ಸ್ವಾಮಿ ನೋಡಿ ನನ್ನಲ್ಲೇ ಏನು ಬೇಕಾದರೂ ನೀವು ಮಾಡಿ. ನಾನು ಹೇಳಿದ್ದೇನೆ, ಮೊದಲೇ ಹೇಳಿದ್ದೇನೆ, 15 ವರ್ಷ ಹೇಳಿದ್ದೇನೆ, ಟ್ರಿಮ್ ಮಾಡಬಹುದು. ಮತ್ತೆ ಹೇಳಿದ್ದು ಕೇಳಿ, ಮತ್ತು ಸಹ ಹೇಳಿದ್ದೇನೆ ಮರಕ್ಕೆ ತೊಂದರೆ ಆಗಬಾರ್ದು. ಅದಕ್ಕೊಂದು ದೃಷ್ಟಾಂತವನ್ನು ಕೂಡ ಕೊಟ್ಟಿದ್ದೇನೆ. ನನಗೆ ಏನಾದ್ರು ಮಾತಾಡ್ಲಿಕ್ಕೆ ಬಿಡ್ತೀರಾ ನೀವು? ನನಗೆ ನೋಡಿ, ನಿನ್ನೆ ನೀವು ಮಾತಾಡಿದೆವು. ನೀವು ನನಗೆ ಫೋನ್ ಮಾಡಬೇಕಿತ್ತು. ನಾವು ನಿನ್ನೆ ಮಾತಾಡಿದೆವು. ಏನು ನಿಮಗೆ ಫೋನ್ ಮಾಡೋದು ಯಾವಾಗ ಅಂತ ಹೇಳಿ ನಾನು ನಿಮಗೆ ಫೋನ್ ಮಾಡಬೇಕಾಗಿತ್ತು ಅಂತ ನೀವು ಹೇಳೋದು. ನೀವು ಹೇಳಿದ್ದೀರ ಹಾಗೆ. ನೀವು ನೋಡಿ, ಇಲ್ಲಿ ಕೇಳಿ, ನಾನು ಹೇಳೋದು ಕೇಳಿ. ನಾನು ಅದು ಅಲ್ಲ ಮರವನ್ನ ತೆಗೆಯುವುದಿದ್ರೆ ಮಾತ್ರ ನಾವು ನಿಮಗೆ ಕರೆ ಮಾಡ್ತೇವೆ. ಇಲ್ಲ ಅಂತ ಹೇಳಿದ್ರೆ ನೀವು ಟ್ರಿಮ್ ಮಾಡೋದು ಬೇಡ. ಹಾಗೆ ಹೇಳಲಿಲ್ಲ. ನೀವು ನಮ್ಮ ಜನವನ್ನು ಕೇಳಿದ್ರಿ, ನಮ್ಮ ಜನವನ್ನು ಕೇಳಿದ್ರಿ. ಆದ್ರಿಂದ ಈಗ ಫೋನ್ ಬರ್ಬಹುದು. ನೋಡಿ ಬಿಟ್ರೆ ನೀವು ಏನ್ ಮಾತಾಡಿದ್ದೇವೆ ಹೇಳಿ. ಈಗ ನೀವು ಏನು ಮಾತಾಡಿದ್ದು ನೋಡಿ. ಈಗ ನಾನು ಮಾತಾಡಿದ್ರೆ ನಾನು ಮತ್ತು ನೀವು ಏನು ಮಾತಾಡಿದ್ದೇವೆ ಅಂತ ಹೇಳ್ತೀರಾ? ಮರವನ್ನು ನೋಡಿ ನಾನೇ
ಮತ್ತೆ ಲತೀಶ್ ಲತೀಶ್ sabi uri പൊടിക്കുന്നു സ്വച്ഛ പുത്തൂർന്ന് അഡ്വർടൈസ് Thank you.